ಮೊನ್ನೆ ಹೇಳಿದ್ರಲ್ಲ ತೆಳ್ಳು ಬಡ್ಸ ಅಂತ ಲಕ್ಷಣ ಬರ್ತದೆ ಹಿಂದಿನ ದಿನ ನಮ್ಮಾಚೆ ಒಂದು ಪನಿ ಕೂಡ ಬೀಳಲಿಲ್ಲ. ಒಂದು ಪನಿ ಅಲ್ಲ, ಒಂದು ಹನಿ. ನೋಡಿ ನಾವು ಟ್ರೆಕ್ಕಿಂಗ್ ಬಂದಿದ್ದೇವೆ ಗೈಸ್. ತೋಡಿಗೆ ಇಳಿಲಿಕ್ಕೋಸ್ಕರ ಸಾಹಸ ಹರಸಾಹಸ ಆಗ್ತುಂಟಿಲ್ಲಿ. ಕನ್ನಡ ನಾಡೆ ಬಲು ಚಂದ ಮತ್ತೆ ಲಿರಿಕ್ಸ್ ಬರುದಿಲ್ಲ. ಕನ್ನಡ ನಾಡೆ ಬಲು ಅಂದ ಮುಕೂತಜಿ ಟನ್ 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 ಹಾಯ್, ವೆಲ್ಕಮ್ ಬ್ಯಾಕ್. ಹಾಯ್. ಎಸ್, ನಾವು ಇದು ಬರ್ಡೇಯ ನೆಕ್ಸ್ಟ್ ಡೇ. ತುಂಬಾ ಆಯ್ತು ವ್ಲಾಗ್ ಮಾತ್ರ. ಈಗ ತೋಟಕ್ಕೆ ಹೋಗ್ತಿದ್ದೇವೆ. ನನ್ನ ಜೊತೆಗೆ ಯಾವಾಗಲೂ ನನ್ನ ಗಂಡ ಇರ್ತಾರೆ. ಇವತ್ತು ನನ್ನ ಜೀವಿತ ಇದ್ದಾಳೆ. ಮತ್ತೆ ಈ ಕಡೆ ನೋಡಿ, ಜೀವಿತನ ತಮ್ಮ ರಾಹುಲ್ ಓಡಿದ. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ನಾವು ತೋಡಿನಾಚೆ ಹೋಗ್ತಿದ್ದೇವೆ. ಜೀವಿತನಿಗೆ ನೀರೆಲ್ಲ ನೋಡ್ಬೇಕಂತ ಅದಕ್ಕೆ ಹೋಗ್ತಿದ್ದೇವೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ನೋಡಿ, ರಾಹುಲ್ ಅಂದ್ರೆ ಇವನೇ, ಜೀವಿತನ ಏಕೈಕ ತಮ್ಮ. ಈಗ ಜಿಮ್ಮಿಗೆ ಹೋಗ್ತಿದ್ದಾನೆ, ಹಾಗಾಗಿ ಜೀವಿತನಿಗೆ ಈಗ ಬಾಡಿ ಗಾರ್ಡ್. ಹೌದು ಅಲ್ಲ ಜೀವಿತ, ಬಾಡಿ ಗಾರ್ಡ್, ಇವರ ಬಾಡಿ ಗಾರ್ಡ್. ಎಲ್ಲ ಸುಮ್ಮನೆಯಾ? ಸುಮ್ಮನೆಲ್ಲ ಸತ್ಯ ಆಯ್ತಾ? ಎಲ್ಲ ಸುಮ್ಮನೆಲ್ಲ ಆಯ್ತಾ? ಸತ್ಯ. ಮತ್ತೆ ರಾಹುಲ್ ಉಂಟಲ್ಲ, ಅವನ ಕ್ಯಾರೆಕ್ಟರ್ ಹೇಗೆ ಅಂತ ಹೇಳಿದ್ರೆ ಇದ್ದನ್ನ ಇಲ್ಲು ಅಂತ ಗೊತ್ತಾಗೋದಿಲ್ಲ. ಸೈಲೆಂಟ್ ಆಯ್ತಾ? ಪಾಪ ಅವನು. ಜೀವಿತ ಜೋರು, ಪಾಪ ಅಂದ್ರೆ ಪಾಪ ಆಯ್ತಾ. ಬಜ್ಜೆಯಲ್ಲಿ ಬಿಸಾಡ್ತಿದ್ದಾನೆ ಮಂಗ. ತಾಗಿತಾ ಚೂರು? ನೋಡಿ ಆ ಎಮ್ಮೆಗೆ ಎಲ್ಲಿ ಸಾಲುದಂತೆ. ಇವನ್ ಹೇಳಿದ್ದು ಪಾಡಚ್ಚಿ ಮನ್ನೇನೆ ಪಾಡುವೇನು. ಹಾಕ್ಬೇಡ ಅಂತ ಹೇಳಿದನ್ನೇ ಹಾಕ್ತೇನೆ. ಬಾಬಾ ಬಾಬಾ ಪಾಡುವೆ ಬಲ. ನಮ್ಮ ಮಂಜ ಕೂಡ ಬರ್ತಿದ್ದಾನೆ ಜೀವಿತನನ್ನ ಹೆದರಿಸ್ಲಿಕ್ಕೆ. ಜೀವಿತನಿಗೆ ನಾಯಿ ಅಂದ್ರೆ ಆಗುದಿಲ್ಲಲ್ಲ. ಜೀವಿತನಿಗೆ ನಾಯಿ ಅಂದ್ರೆ ಆಗುದಿಲ್ಲ, ಅದಕ್ಕೆ ನಾಯಿಯನ್ನ ಕರ್ಕೊಂಡು ಬಂದದಿಚ್ಚೆ. ನಾಯಲ್ಲಿ ಸೆಟ್ ಆಗ್ಬೇಕು ಅಂತ. ಹುಲ್ಲಿಗೆ ಅಂತ ಬಂದದ್ದು, ಅವರಲ್ಲಿ ಹುಲ್ಲು ಮಾರ್ತಿದ್ದಾರೆ. ಜೀವಿತನಿಗೆ ತೋಡು ತೋರಿಸ್ಲಿಕ್ಕೆ ಈಚೆ ಕರ್ಕೊಂಡು ಬಂದೆ. ಜೀವಿತನ ಮೊಬೈಲ್ ಇಲ್ಲ, ಇಲ್ಲದ್ರೆ ಜೀವಿತನ ವ್ಲಾಗ್ ಕೂಡ ಆಗ್ತಿತ್ತು ಅಲ್ಲ ನಾ ಜೀವಿತ. ಎಸ್ ಗೈಸ್, ಈಗ ನಮ್ಗೆ ಮತ್ತೆ ಸಂಜೆ ಬೀಚಿಗೆ ಹೋಗ್ಲಿಕ್ಕುಂಟು ಅಲ್ಲ. ಬೀಚಿಗೆ ಹೋಗ್ಲಿಕ್ಕುಂಟು, ಜೀವಿತನಿಗೆ ಗೊತ್ತಿಲ್ಲ. ಬೀಚಿಗೆ ಹೋಗ್ಲಿಕ್ಕುಂಟು, ಅದರ ಸಪ್ರೇಟ್ ವ್ಲಾಗ್ ಮಾಡ್ತೇನೆ, ತುಳು ವ್ಲಾಗ್. ಯಾವ ಬೀಚ್ ಅಂತ ಗೊತ್ತಿಲ್ಲ, ಒಟ್ಟಾರೆ ಬೀಚಿಗೆ ಹೋಗ್ಬೇಕು ಅಂತ ಆಗಿದೆ ಈಗ. ಕುಡ್ಲದಲ್ಲೇ ಮತ್ತೆ ಎಂತ ಇಲ್ಲಿ ಬೀಚ್? ಇಲ್ಲಿ ಪುತ್ತೂರಲ್ಲಿ ಇಲ್ಲ ಬೀಚ್. ತೋಟದ ನೀರಿಗೆ ಪೋಪುನೆತ್ತೆ ಅಲ್ಲ ನೀವನಾ? ತಣ್ಣೀರ್ ಬಾವಿಗ ಓಕೆ. ಬಸ್ ಒಂದು ಮಳೆ ಎಲ್ಲ ಬಿಡ್ತಾರಾ? ಈಗ ಮಳೆ ಇಲ್ಲ ಇಲ್ಲಿ, ಕುಡದಲ್ಲಿ ಮಳೆ ಇಲ್ಲ. ಕುಡ್ಲದಲ್ಲಿಲ್ಲ? ಎಂತ ಕನ್ನಡವ? ನೀವು ಮೊನ್ನೆ ಹೇಳಿದ್ರಲ್ಲ ತೆಳ್ಳು ಬಡ್ಸ ಅಂತ ಲಕ್ಷಣ ಬರ್ತದೆ ಹಿಂದಿನ ದಿನ. ನಮ್ಮಾಚೆ ಒಂದು ಪನಿ ಕೂಡ ಬೀಳಲಿಲ್ಲ. ಒಂದು ಪನಿ ಅಲ್ಲ, ಒಂದು ಹನಿ. ನೋಡಿ, ನಾನು ಜೀವಿತರಿಗೆ ಕನ್ನಡ ಹೇಳಿಕೊಡ್ಬೇಕು ಇನ್ನು ಸ್ವಲ್ಪ. ಅದು ನಾನು ಹಾಗೆ ಅದೇ ಕನ್ನಡ ವ್ಲಾಗ್ ಮಾಡುದು ಸ್ಟಾಪ್ ಮಾಡಿದ್ರೆ ಯಾಕೆ? ತುಂಬಾ ಜನರಿಗೆ ಡೌಟ್ ಇರ್ಬೋದು, ಯಾಕೆ ಕನ್ನಡ ವ್ಲಾಗ್ ಇನ್ನು ತುಂಬಾ ದಿನ ಆಯ್ತು ಬರದೆ, ಯಾಕೆ? ಲಕ್ಷಣ ಬರ್ತದೆ ಅಂತ ಕನ್ನಡ ವ್ಲಾಗ್ ಹಾಕ್ಲಿಲ್ಲ ಅಂತ ಎಂತದ? ಮತ್ತೆಂತ ರೀಸನ್? ವ್ಲಾಗ್ ತುಂಬಾ ದಿನ ಆಗಿತ್ತು ನೀವು ಹಾಕದೆ ಅಂತ ಹೇಳಿದ್ರೆ ನಾನು ಹಾಕದೆ. ಮತ್ತೆ ನಾನಲ್ಲ ಹೇಳಿ, ನಾನು ಹಾಕದೆ ಎಂತ ರೀಸನ್ ಅಂತ ಆದ್ರೆ ಇದು ಹೋಸ್ಟಿಂಗ್ ಮತ್ತೆ ಲಕ್ಷಣ ಬರ್ತಿದ್ರೆ ಸಿತ್ತಲ್ಲ, ಅದ ಪ್ರಿಪರೇಷನ್ ಅದು ಇದನ್ನು ತರ್ಲಿಕ್ಕೆಲ್ಲ ಹೋಗ್ಲಿಕ್ಕೆ ಇತ್ತು. ಅದಾದ ನಂತರ ಇಲ್ಲಿಗೆ ಬಂದು ಇಲ್ಲೇ ಮತ್ತೆ ಬೋರ್ ಆಯ್ತು. ವ್ಲಾಗ್ ಹಾಕ್ಲಿಕ್ಕೆ ಬೋರ್ ಆಯ್ತು. ಯಾಕೆ? ಇಲ್ಲಿ ಜಾಲಿ ಆಗ್ತಿತ್ತಲ್ಲ, ಯಾರು ಎಡಿಟ್ ಮಾಡುದು, ಯಾರು ಅಪ್ಲೋಡ್ ಮಾಡುದು. ಒಂದು ಕಡೆ ಇವರ ಮನೇಲಿ ನೆಟ್ವರ್ಕಿನ ಪಾಸೆ ಕೂಡ ಇಲ್ಲ, ಹಾಗಾಗಿ ಹಾಕ್ಲಿ. ನಾಳೆಯಿಂದ ಬರ್ತದೆ. ನೀವು ಈ ವ್ಲಾಗ್ ನೋಡುವಾಗ ಒಂದು 2-3 ವ್ಲಾಗ್ ಬಿದ್ದಿರ್ತದೆ. ಆಗ ನನ್ನ ಹತ್ರ ಕೇಳ್ತಾರೆ, ಜೀವಿತಕ್ಕ ಯಾಕೆ ವ್ಲಾಗ್ ಹಾಕ್ತಿಲ್ಲ ಅಂತ. ಈಗ ತೋಡಲ್ಲಿ ಜಂಜಿ ಬರುದಿಲ್ವಾ? ಜಂಜಿ ಬರ್ತದೆ, ನಿಮ್ಮ ಕಾಲು ಹಿಡಿತದೆ. ಈಗ ಬನ್ನಿ, ಪಂಜಿ ಹೋದ ಹಚ್ಚಿ ನೋಡಿ. ಪೂಲು ಪೂಜ ಅಲ್ಲ, ಯಾವಳು ಪಂಜಿ ಬೂತಿನ ಹಚ್ಚಿ ಕಾರ್ದಚ್ಚಿ ಪಂಜಿ ಫುಲ್ ಲೈಟ್ ಇರೋದುಂಡು. ಎಕಡೆ ಏರು ಬನ್ನಿ. ಫೈನಲಿ ನಾವು ತೋಡಿಗೆ ತೋಡಿಗೆ ಅಲ್ಲಿ ಬಾ, ಹಿಂಗೆ ಇಳಿಲಿಕ್ಕೆ ದಾರಿ ಮಾಡಿಕೊಡುವ ಬಾ. ರಾಹುಲ್ ಇಳಿತಾನಂತೆ, ರಾಹುಲ್ಗೆ ಇಳಿಲಿಕ್ಕೆ ದಾರಿ ಮಾಡಿಕೊಡುದು. ಈಗ ಬೇಡ ನೋಡಿ, ನನ್ನ ತಮ್ಮ ಇದ್ದಾನೆ ರಾಹುಲ್. ರಾಹುಲ್
ಹಾ ಇಲ್ಲಿಕ್ಯಾ ಅಲ್ಲ ಅಲ್ಲಿ ಸಂಕ ಉಂಟು ಅಲ್ಲಿ ಇಲ್ಲಿಕ್ಕೆ ಆಗ್ತದೆ. ಆಚೆದು ನಮ್ಮ ತೋಟವೇ ಬಾ. ಹಾ ಆಚೆದು ನಮ್ಮ ತೋಟ ಬಾ. ಅಂಚಿರ್ದ ಲಾಗರ್ ಇಂಚಿರ್ದ ಲಾಗರ್ ಅಂಚನೆ ಅವನತ್ತ ಲಾಗಿಡಾಪನ್. ನಾವು ಟ್ರೆಕ್ಕಿಂಗ್ ಬಂದಿದ್ದೇವೆ ಗೈಸ್. ತೋಡಿಗೆ ಇಳಿಲಿಕ್ಕೋಸ್ಕರ ಸಾಹಸ ಹರಸಾಹಸ ಆಗ್ತುಂಟಿಲ್ಲಿ. ರಾಹುಲ್ನ ಶೂ ಶಂಡಿ ಆಗ್ತದೆ ಅಂತ ಹೇಳಿ ಅಲ್ಲಿಂದ ಸಾಕ್ತದೆ, ಈಚೆಂದ ಸಾಕ್ತದೆ ಹೋಗ್ಲಿಕ್ಕೆ. ಲಾಯ್ಪ್ಲಿ ಇಜ್ಜಿ ಲಾಯ್ಪ್ಲಿ ಜೀವಿತ ಮೆಲ್ಲ. ಹಾ ಅರ್ಧ ಇರುವಲೆ ಇದು ತೋಡ್ಗೋಪಾರ. ಆಕ್ಚುಲಿ ಹಂದಿ ನಮ್ಮನೆ ನೋಡಿ ಓಡ್ಬೋದು. ಇಷ್ಟು ಜನ ಇದ್ದಾರಲ್ಲ, ಹಂದಿಗೆ ಶಾಕ್ ಆಗ್ಬೋದು. ಇದೆಂತ ನಾನ್ ಬರ್ಬೇಕಾದ ಪ್ಲೇಸ್ ಅಲ್ಲಿ ಮತ್ತೊಂದು ಹಂದಿಗಳಿದ್ದಾವಲ್ಲ ಅಂತ. ಮಲ್ಲೇಜ್ ಪೋ. ರಾಹುಲ್ಗೆ ನೀರಲ್ಲಿ ಆಟ ಆಡ್ಲಿಕ್ಕೆ ಆಸೆ, ಚಂಡಿ ಆಗ್ತದೆ ಅಂತ ಭಯ ಅಂತೆ. ಅಲ್ಲ ರಾಹುಲ? ಹೌದಾ? ಜೀವಿತನ ತಮ್ಮ ನೀರಲ್ಲಿ ಹೋಗ್ತಿದ್ದಾರೆ. ಜೀವಿತನಿಗೆ ಹೆದ್ರಿಕೆ ಇಲ್ಲಿ. ಸ್ಕಿನ್ ಅಲರ್ಜಿ ಎಲ್ಲ ಆಗುದು. ಇಲ್ಲ, ಇದು ನರಕ ನೀರಲ್ಲವ, ಇದು ಒಳ್ಳೆ ನೀರು, ತೊಂದರೆ ಇಲ್ಲ, ಕನ್ಫರ್ಮ್ ಒಳ್ಳೆ ನೀರು. ಅಲ್ಲಿ ಕಿರುಂಬೊಂದು ನೆಂಕಿಡಿ. ಎಂತ ನಂಗೆ ಕಿರುಂಬುದುಂಟು ಇಡಿ. ತಬುರುಗಳೆಲ್ಲ ಮಧ್ಯದಲ್ಲೆಲ್ಲ ಕರ್ಕೊಂಡು ಬಂದು ಹೋಗುವ ರಾಹುಲ್. ಆಯ್ತು ಆಟಾಡಿ. ಮಕ್ಕಳಿಗೆ ಆಟ ಆಡ್ತಿದ್ದಾನೆ ರಾಹುಲ್ ಹೋಗಿ ನೀರಲ್ಲಿ. ಈ ಎಂತ ಸ್ವಲ್ಪ ಆಮೇಲೆ ಆಪುಂಡು ಚಪ್ಪಲ್. ರಾಹುಲ್ ಹೋಗ್ಲಿಕ್ಕೆ ಹೋಗಿದ್ದಾನೆ, ಎಲ್ಲಿಂದ ಬರುದು ಅಂತ ಗೊತ್ತಿಲ್ಲ ಈಗ ಅವನಿಗೆ. ಅಲ್ಲಿ ಪರದಾಡ್ತಾ ಇದ್ದಾನೆ. ಈಗ ಬೇರೆಯವರ ತೋಟಕ್ಕೆ ನುಗ್ತಾನ ಅಂತ. ಈಗ ಬೇರೆಯವರ ತೋಟಕ್ಕೆ ನುಗ್ತಿದ್ದಾನೆ ರಾಹುಲ್. ಹೌದೌದು, ಪಕ್ಕದ ತೋಟದಿಂದ ಬರ್ತಿದ್ದಾನೆ. ಜೀವಿತನಿಗೆ ಹೆದ್ರಿಕೆ. ಜೀವಿತ ಹುಡುಕಿಕೊಂಡು ಹೋದದ್ದು ನೋಡಿ. ನನ್ನ ತಮ್ಮ ಎಲ್ಲಿ ಹೋದ? ಈಗ ನಮಗೆ ಬೀಚಿಗೆಲ್ಲ ಹೋಗ್ಲಿಕ್ಕೆ ಉಂಟು ಗೈಸ್. ಮತ್ತು ಜೀವಿತನವರನ್ನಲ್ಲಿ ಬಿಡ್ಲಿಕ್ಕುಂಟು. ಸೊ ಖುಷಿ ಆಯಿತು ಮಾತ್ರ ಜೀವಿತನವರೊಟ್ಟಿಗೆಲ್ಲ ಇದ್ದದ್ದು. ಮತ್ತು ಜೀವಿತನವರಿಗೆ ಕೂಡ ಖುಷಿಯಾಗಿರ್ಬೋದು ಅಂದ್ಕೊಳ್ತಾನೆ. ಪಾಪ ಇಬ್ಬರೇ ಇರ್ತಾರೆ ಮನೆಯಲ್ಲಿ. ಈಗ ಇಲ್ಲೊಂದು ಫ್ಯಾಮಿಲಿ ನೋಡುವಾಗ ಅವರಿಗೂ ಬೇಜಾರಾಗ್ಬೋದು. ಬಟ್ ಸಿಚುವೇಶನ್ ಆಗುಂಟು, ಏನು ಮಾಡಲಿಕ್ಕೂ ಅಲ್ಲ. ಹಾಂ ಜೋರು. ನಾಡಿನ ಜೀವ ತುಂಬಿದೆ ಹೊಯ್ಯ ಹೊಯ್ಯ. ಕನ್ನಡ ನಾಡೆ ಬಲು ಚಂದ. ಮತ್ತೆ ಲಿರಿಕ್ಸ್ ಬರುದಿಲ್ಲ. ಕನ್ನಡ ನಾಡೆ ಬಲು ಅಂದ. ಮುಕೂತುಜಿ ಟನ್ 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 ಹೊಯ್ಯ ಹೊಯ್ಯ ಅಂದ. ನನ್ನ ದೇವರೆಲ್ಲ ಇಲ್ಲಿ ತುಂಟು ಗೈಸ್. ನಾವು 4 ದಿನ ಇಲ್ಲಿ ಬಲಿ ಬಂದ್ರೆ ನಾನು ಸಪುರ ಆಗ್ತೇನೆ. ಅದೇ ನೀವೊಂದು ವಾರ ಇಲ್ಲೇ ಆಗ್ಲಿಕ್ಕಿಲ್ಲ. ತಮ್ಮ ಕೂತ್ಕೊಳ್ಳಿಕ್ಕೆ ರೆಡಿ, ನಾನು ಕೂತ್ಕೊಳ್ಳಿಕ್ಕೆ ರೆಡಿ ಇದ್ದೇನೆ. ಯಪ್ಪೋ, ಈ ರಾಹುಲನನ್ನು ನಿಲ್ಲಿಸ್ಬೇಕಾದ ಹೇಳಿದ್ರೆ ಈ ಸಲ ಹರಸಾಹಸ ಇಲ್ಲ ಸ್ವಲ್ಪ. ಅಕ್ಕ ಹೇಳ್ತಿದ್ದೆ ನಾನು ನಿಲ್ತಿಯಲ್ಲ ಅಂತ ಹೇಳಿದ ನಂತರ ರೆಸ್ಪೆಕ್ಟ್ ಕೊಟ್ಟು ನಿಂತಿದ್ದಾನೆ ಪಾಪ. ಖುಷಿ ಆಯ್ತು ಅಲ್ಲ ರಾಹುಲ? ಹೌದು. ಜೀವಿತ, ನಿಮ್ಮ ಮಾತು ಕೇಳಿಲ್ಲ ಇದ್ರೆ ನನ್ನ ಹತ್ರ ಹೇಳಿ ಆಯ್ತಾ, ನಾನು ಬೈತೇನೆ. ಕೇಳ್ತಾನೆ ಅನ್ನೋ ನಂಬಿಕೆ, ಮತ್ತೆ ಗೊತ್ತಿಲ್ಲ ಅಲ್ಲ ರಾಹುಲ? ಈಗ ನನ್ನ ಗಂಡಲ್ಲಿ ಎಷ್ಟು ಬೈತಿದ್ದಾರೇನು. ಹುಲ್ಲು ಮಾಡ್ಲಿಕ್ಕೆ ಅಂತ ಬಂದ್ಲು, ತೋಟ ಸುತ್ತಿದ್ದಾಳೆ ಅಂತ ಹೇಳ್ಬೋದು. ಈಗ ನೋಡಿ, ಎಲ್ಲರೂ ಚಪ್ಪಲ್ ಕಾಲಿಗೆ ಹಾಕೊಂಡು ಹೋಗುದು. ಈ ನಮ್ಮ ರಾಹುಲ ಕಾಲಿಗೆಲ್ಲ ಕೈಗೆ ಹಾಕೊಂಡು ಹೋಗ್ತಿದ್ದಾನೆ. ಅದಕ್ಕೆ ರಾಹುಲ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಅಂತ ಹೇಳುದು ಇದಕ್ಕೆ ನೋಡಿ ಅಲ್ಲ ರಾಹುಲ? ಎಸ್ ಎಸ್ ಮ್ಯಾನ್, ಎಸ್. ಹೋಗ. ನನ್ನ ಗಂಡ ಆಚೆ ಇದ್ದಾರಾ? ನಾವು ಈಚೆ ಬಂದಿದ್ದೇವೆ. ಆಪೆ ಸೈಡ್ ಉಳ್ಳೇ ಮಲ್ಲೇಜ್ ಅಲ್ಲಿ ತೋಟಗಳೆಲ್ಲ ತೊಂದರ್ಪೇರು. ಅಕ್ಕ ಎಂತೆಲ್ಲ ಅವನು ಪ್ರ್ಯಾಂಕ್ ಮಾಡಿದ್ದು. ನೀವು ಪ್ರ್ಯಾಂಕ್ ಮಾಡ್ತೀರಲ್ಲ, ಅದಕ್ಕೆ ನಿಮ್ಮ ತಮ್ಮನೇ ನಿಮ್ಗೆ ಪ್ರ್ಯಾಂಕ್ ಮಾಡಿದ್ದು. ಹುಳ ಉಂಟು ಅಂತ ಹೇಳಿ ಪ್ರ್ಯಾಂಕ್ ಮಾಡಿದ್ದು ನಮ್ಮ ರಾಹುಲ. ಅಮ್ಮ ದೇವರೇ, ವೈಂಡ್ ಅಪ್ ಕೊಡುವನಾ?
ಎಸ್ ಗೈಸ್, ತೋಟ ಸುತ್ತಿ ಆಯ್ತು. ಇನ್ನು ಕುಡ್ಲ ಸುತ್ತಲಿಕ್ಕೆ ಹೋಗ್ಲಿಕ್ಕುಂಟು. ಆದಷ್ಟು ಬೇಗ ಆ ವ್ಲಾಗ್ ಕೂಡ ಹಾಕ್ತೇನೆ. ಎಸ್, ಇವತ್ತಿನ ವ್ಲಾಗ್ ಇಷ್ಟೇ. ನೋಡೋಣ, ನನ್ನ ವ್ಲಾಗಲ್ಲಿ ಇವತ್ತು ಸೈನಪ್ಪ ಜೀವಿತ ಮಾಡ್ತಿದ್ದಾರೆ. ಸೊ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತಾ ಇದ್ದೇವೆ. ಬಿಕಾಸ್ ತುಂಬಾ ಫನ್ ಇತ್ತು, ಹಾಗೆ ಸ್ವಲ್ಪ ಕಾಮಿಡಿ ಕೂಡ ಇತ್ತು. ಫನ್ ಕಾಮಿಡಿ ಉಂಟೆ, ಆದ್ರೂ ಕೂಡ ಇರ್ಲಿ, ಪರವಾಗಿಲ್ಲ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ಯಾರಾದ್ರೂ ಹೊಸತ್ತು ಈ ಚಾನಲ್ ಅನ್ನ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಟಾಟಾ ಬಾಬಾ ಟೇಕ್ ಕೇರ್. ಸಿಗುವ ಇನ್ನು ನಾಳಿನ ವಿಡಿಯೋದಲ್ಲಿ. ಬಾಯ್. ನಾಳೆ ಬೀಚಲ್ಲಿ ನಾಳಿನ ಬೀಚಲ್ಲಿ ಬೀಚಲ್ಲಿ ಬಾಯ್. ಅಮ್ಮ